ಶ್ರದ್ಧಾ ಕೇಂದ್ರಗಳು ಉತ್ತಮವಾಗಿದ್ದರೆ ಭಕ್ತಿ ಶ್ರದ್ಧೆ ಉತ್ತಮವಾಗಿರುತ್ತದೆ. ಕಾಕ್ಯಪದವಿನ ಗ್ರಾಮೀಣ ಪ್ರದೇಶದ ಜನರ ದಾನ ಧರ್ಮದ ಗುಣದ ಹೃದಯ ವೈಶಾಲ್ಯತೆ, ಶ್ರದ್ಧೆ, ಅಚಲ ವಿಶ್ವಾಸ ಅನನ್ಯವಾದುದು. ಆದ್ದರಿಂದ ದೇವಸ್ಥಾನ ಅಭಿವೃದ್ಧಿಯಾಗಿದೆ ಎಂದು ಸುಬ್ರಹ್ಮಣ್ಯ ಶ್ರೀ ನರಸಿಂಹ ಮಠ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಹೇಳಿದರು. ನವೀಕರಣಗೊಂಡ ಬಂಟ್ವಾಳ ತಾಲೂಕು ಉಳಿ ಗ್ರಾಮದ ಕಕ್ಯಬೀಡು ಶ್ರೀಪಂಚದುರ್ಗಪರಮೇಶ್ವರಿ ದೇವಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ವರ್ಷಾವಧಿ ಜಾತ್ರೆಯ ಪ್ರಯುಕ್ತ ಗುರುವಾರ ರಾತ್ರಿ ನಡೆದ ಧಾರ್ಮಿಕ ಸಭೆಯ ಸಮಾರೋಪದಲ್ಲಿ ಅವರು ಆಶೀರ್ವಚನ ನೀಡಿ ಮಾತನಾಡಿದರು. ದೇವರಲ್ಲಿ ನಂಬಿಕೆ ಇರಿಸಿ ಶ್ರದ್ಧಾ ಭಕ್ತಿಯಿಂದ ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆದಾಗ ಉತ್ತಮ ಬದುಕು ಸಾಧ್ಯವಾಗುತ್ತದೆ ಎಂದರು. ನಮ್ಮ ಅತೀಂದ್ರಿಯವಾಯನ ಚಿತ್ತನ ಅದ್ಭುತವಾಯನ ಚಿತ್ತನ ಶಕ್ತಿಗೆ ತರತಕ್ಕಾದ ಬದುಕೋಡು, ಆಮೇಲೆ ನಮ್ಮದು ಬದುಕೋಡು, ನಮ್ಮ ಬದುಕಿಗೆ ತಾಯಿ ತೋಜ ಮಾಡ್ತದ ನಂಬಿಕೆ ನಮ್ಮ ಇತನಗಳು ಅಂಚಾದ ಆಸ್ತಿಕ ಪ್ರಪಂಚದ ಮಲ್ಲ ಆಧಾರ ಇಂಚಿನ ಕಂಡ ನಂಬುದರ ದೈವದೇವರನಗಳು ಮಾತ್ರ. ಒಂದು ಕಷ್ಟ ಬಂದಾಗ ಎರಡರ ಪಂಡ್ರ ಇಂದ ಕಣ್ಣೀರು ದೈವದೇವರನಗಳ ಪಣ್ಣುಂಟ ಅವು ನಮಗೆ ಅನುಗ್ರಹ ಮಾಡ್ತಿಲ್ಲ, ನಮ್ಮ ಕಷ್ಟ ದೂರ ಹಾಕೊಂಡಿಗೆ ಅವು ಇಜ್ಜಿಂದ ಸಮಾಧಾನ ತಿಕ್ಕೊಂಡಿಗೆ ಪಂಪನ ಒಂಜಿ ಅನುಭವದ ಪಾತ್ರ ನಮ್ಮ ಮಾತೆಲ್ಲ ಗೊತ್ತಿಲ್ಲ. ನಮಗೆ ಮಾತಿರಲಿಲ್ಲ, ನಮ್ಮ ಅನುಭವಿಸಾದ ಇಂಜಿನ ಸಂಗತಿನ ಪೂರ ಅಂಚಾದ ಈ ನಂಬಿಕೆದ ಮಧ್ಯಡೆ ಬದುಕೊಂದಿಲ್ಲ. ಸಮಗ್ರ ಪ್ರಪಂಚಡೆ ಭಾರತ ಒಂಜಿ ಮಲ್ಲ ಸ್ಥಾನಮಾನ ಕೊಡ್ತೀನಿ ಕೇಂದ್ರ ದೈವದೇವರನಗಳ ಅವತಾರ ಮಂತ್ರ ಊರು ಪಂಪನ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಭಾರತ ಒಂಜಿ ದೇವರ ಕೋಣೆ ಅನ್ಪಂಡು ಸಮಗ್ರ ಪ್ರಪಂಚ ಒಂಜಿ ಇಲ್ಲಿಂದು ತಿರಿಯೊಂಡ ಐಟೆ ಏರಿಗೆ ದೇಹನಿಷ್ಠ ಸಂಸ್ಕೃತಿನ ಮಾತ್ರ ಆಸೆ ಉಂಟು, ಆತ್ಮನಿಷ್ಠ ಸಂಸ್ಕೃತಿಯ ಬಗ್ಗೆ ಕಲ್ಪನೆ ಇದ್ಯಾ. ಅರ್ಥಾತ್ ದೇಹಕ್ಕೆ ಬೊಡಾಯನ ತಿತ್ತಿ ನೋಡು, ದೇಹಕ್ಕೆ ಬೊಡಾಯನ ಸುಖ ಮಾತ್ರ ಪಡೆದು ನೋಡು ಪಂಪನ ಕಲ್ಪನೆ ಇರ್ತದೆ. ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಾಜದಲ್ಲಿ ಈ ಹಿಂದೆ ಕೇವಲ ಆರ್ಥಿಕ ಸ್ಥಿತಿವಂತರು ಮತ್ತು ಬಲಾಢ್ಯರಿಗೆ ಸೀಮಿತವಾಗಿದ್ದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಇದೀಗ ಸಾಮಾಜಿಕ ಬದಲಾವಣೆಯಿಂದ ಜನಸಾಮಾನ್ಯರು ಆರ್ಥಿಕವಾಗಿ ಸ್ಥಿತಿವಂತರಾಗಿ ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದೆ. ತುಳುನಾಡಿನಲ್ಲಿ ಜನರಿಗೆ ಅತಿ ಹೆಚ್ಚು ಭೂಮಿ ಹಂಚಿಕೆಯಾಗಿರುವ ಪ್ರದೇಶವಾಗಿದೆ. ಇದರಿಂದಾಗಿ ಇಲ್ಲಿನ ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನ ಸಾಧ್ಯವಾಗಿದೆ ಎಂದರು. ಮಾತಾ ವಿಷಯ ಸಾಮಾಜಿಕವಾದ ಪಿರವರ್ಧನ ಪಂಚಿನ ಪಾತ್ರ ಬಂದಾಗ ಸಾಮಾಜಿಕವಾದ ಹಿಂದುಳಿದ ಸಮಾಜದ ಜಾಸ್ತಿ ಪಂಚಿನ ಪ್ರದೇಶ ಅಂಚದ ಆರ್ಥಿಕ ಸಾಮಾಜಿಕವಾದ ಆ ಒಂದು ಹಿನ್ನೆಲೆ ಆ ಹಿನ್ನಡೆ ಪಂಚಿನ ಊರಾದಿತ್ತು ಸ್ವಾಭಾವಿಕ. ಇನ್ನು ದೇವಸ್ಥಾನದ ಜೀರ್ಣೋದ್ಧಾರ ಒಂದು ಸ್ವಾಮಿ ಬಂದಿತ್ತು, ಅನೇಕ ದೇವಸ್ಥಾನ ಜೀರ್ಣೋದ್ಧಾರ ಒಂದೊಂದು, ಆಸ್ತಿ ಕೇಂದ್ರಗಳು ಜೀರ್ಣೋದ್ಧಾರ ಒಂದೊಂದು. ಅಂಚಿನ ಗ್ರಾಮ ಇತ್ತೆ ಈ ಹುಲಿ ಗ್ರಾಮಡು 1,000 2,000 ಮಟ್ಟ ಪಟ್ಟಾದಾರಂಚಿನ ಒಂದು ಗ್ರಾಮ ಹುಲಿ ಗ್ರಾಮ. ಅಮೆರಿಕ ನ್ಯೂಜೆರ್ಸಿ ಶ್ರೀಕೃಷ್ಣ ಬೃಂದಾವನದ ಪ್ರಧಾನ ಅರ್ಚಕ ಯೋಗೇಂದ್ರ ಭಟ್ ಉಳಿ ಅವರು ಧಾರ್ಮಿಕ ಉಪನ್ಯಾಸವನ್ನ ನೀಡಿದರು. ದೇವಸ್ಥಾನದ ಸ್ಥಾಪಕಾಧ್ಯಕ್ಷ ಜಾರಪ್ಪ ಶೆಟ್ಟಿ ಖಂಡಿಗ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಉಳಿ ದಾಮೋದರ ನಾಯಕ್, ಉಪಾಧ್ಯಕ್ಷ ಕೆ ಮಾಯಿಲಪ್ಪ ಸಾಲ್ಯಾನ್, ಬಾರ್ದಾಡು ಗುತ್ತು ಮನೆತನದ ಮುಕ್ತೇಸರ ರಾಜ್ವೀರ ಜೈನ್, ಬಂಟ್ವಾಳ ತಿರುಮಲ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರ ಪುರುಷೋತ್ತಮ ಶೆಣೈ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.